22 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದ ಮನೆಯನ್ನು ಜಾಕ್ ತಂತ್ರಜ್ಞಾನದ ಮೂಲಕ ಮನೆಯನ್ನು ಎತ್ತರಿಸುವ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮನೆಯನ್ನು ವಿಸ್ತರಿಸಿ ನವೀಕರಿಸುವ ಕಾರ್ಯವೊಂದು ಕಾಪುವಿನಲ್ಲಿ ನಡೀತಾ ಇದೆ. ಕಾಪುವಿನ ಕಲ್ಯದಲ್ಲಿ ತಮ್ಮ ಹಿರಿಯರಾದ ಕಾಪು ಮಹತೋಬಾರ ಲಕ್ಷ್ಮೀನಾರಾಯಣ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿದ್ದ ಕಾಪು ಕಲ್ಯ ಮಜಲಗುತ್ತು ದಿವಂಗತ ರವೀಂದ್ರ ಶೆಟ್ಟಿ ಅವರು ತಮ್ಮ ಜೀವಿತಾವಧಿಯಲ್ಲಿ ವಾಸಕ್ಕಾಗಿ 22 ವರ್ಷಗಳ ಹಿಂದೆ ಸುಮಾರು 1200 ಚದರ ಅಡಿ ವಿಸ್ತೀರ್ಣವುಳ್ಳ ತಾರಸಿ ಮನೆಯನ್ನು ನಿರ್ಮಿಸಿದ್ರು. ಕೃಷಿ ಭೂಮಿಯು ಮಣ್ಣು ತುಂಬಿಸಲ್ಪಡುತ್ತಾ ಬಂದಿರುವುದರಿಂದ ಭೂಮಿಯ ಪ್ರದೇಶವು ಎತ್ತರಕ್ಕೆ ಏರುತ್ತಾ ಸಾಗಿದೆ. ಇದರಿಂದ 11 ಸಾಲು ತಳಪಾಯವನ್ನು ಹೊಂದಿದ್ದ ಈ ಮನೆ ಆವರಣಕ್ಕೂ ಮಣ್ಣು ತುಂಬಿದ್ದು ಕೇವಲ 1 ಸಾಲು ಕಲ್ಲು ಮಾತ್ರ ಮನೆಯ ತಳಪಾಯ ಕಾಣುವಂತಾಗಿದೆ. ಮನೆಯನ್ನು ನವೀಕರಿಸಲು ಮುಂದಾಗಿದ್ದ ಕುಟುಂಬ ತಮ್ಮ ತಂದೆ ನಿರ್ಮಿಸಿದ ಮನೆಯನ್ನು ಉಳಿಸಿಕೊಂಡು ನವೀಕರಿಸಲು ಮುಂದಾಗಿದ್ದಾರೆ. ಇದಕ್ಕಾಗಿ ಜಾಕ್ ಲಿಫ್ಟಿಂಗ್ ತಂತ್ರಜ್ಞಾನ ಅಳವಡಿಸಲು ಹರಿಯಾಣದ ತಂತ್ರಜ್ಞಾನ ಸಂಪರ್ಕಿಸಿ ಜಾಕ್ ಲಿಫ್ಟಿಂಗ್ ತಂತ್ರಜ್ಞರು ಪರಿಶೀಲನೆ ನಡೆಸಿ ಒಪ್ಪಿಗೆ ಸೂಚಿಸಿದ್ದಾರೆ. ಈ ಮನೆಯನ್ನು 3 ಅಡಿಗಳಷ್ಟು ಎತ್ತರಕ್ಕೆ ಏರಿಸುವ ಕೆಲಸ ಕಾರ್ಯಕ್ಕೆ ಮುಂದಡಿಸಿದ್ದು 22 ದಿನಗಳ ಅವಧಿಯ ಕೆಲಸ ಕಾರ್ಯಗಳು ಕೇವಲ 5 ಜನ ಕೆಲಸಗಾರರಿಂದ ನಡೆಯುತ್ತಿದೆ. ತಳಪಾಯ ಮತ್ತು ಮನೆಯ ನೆಲಹಾಸು ಹೊರತುಪಡಿಸಿ ಮನೆಯ ಎಲ್ಲ ಗೋಡೆಗಳು ಜಾಕ್ ಲಿಫ್ಟಿಂಗ್ ಮೂಲಕ ಜಾಕ್ ಮೇಲೆ ನಿಂತಿರುವುದು ಕಂಡುಬರುತ್ತಿದೆ. ನೆಲದ ಹಾಸು ಹೊರತುಪಡಿಸಿ ಮನೆಯ ಅಡುಗೆ ಕೋಣೆಯ ವ್ಯವಸ್ಥೆಗಳು, ಕಿಟಕಿಗಳು, ದಾರಂದ ಬಾಗಿಲುಗಳು, ವಿದ್ಯುತ್ ಸಂಪರ್ಕ ಸಹಿತ ಇದರ ಯಾವುದೇ ಸೊತ್ತುಗಳು ಹಾನಿಯಾಗದೆ ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡು ಕೇವಲ ಎಲ್ಲ ಗೋಡೆಗಳು ಮನೆಯ ತಾರಸಿ ಮೇಲೆ ಇರುವ ಮೆಟ್ಟಿಲುಗಳು ಸಹಿತವಾಗಿ ಜಾಕ್ಗಳ ಮೇಲೆ ನಿಂತಿದೆ. ಬೆಂಗಳೂರಿನಲ್ಲಿ ಇಂತಹ ತಂತ್ರಜ್ಞಾನ ಬಳಕೆ ಮಾಡಿ ಅನುಭವಿಸಿದ ಗುತ್ತಿಗೆದಾರರನ್ನು ಗುರುತಿಸಿ ಚದರ ಅಡಿಗಳಿಗೆ ರೂಪಾಯಿ 250ರಂತೆ ದರ ನಿಗದಿಪಡಿಸಿ ಸೂಕ್ತ ಕರಾರುಗಳ ಮೂಲಕ ಮನೆಯನ್ನು ನವೀಕರಿಸಲು ಮುಂದಾಗಿದ್ದೇವೆ. ಕಟ್ಟಿಸಿದ ಗಟ್ಟಿಮುಟ್ಟಾದ ಸುಮಾರು 20 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಮನೆಯನ್ನು ಇಂದಿನ ಅಗತ್ಯಕ್ಕೆ ತಕ್ಕಂತೆ ದುರಸ್ತಿ ಮಾಡಲಾಗುತ್ತಿದೆ. ಕಡಿಮೆ ಖರ್ಚಿನಲ್ಲಿ ನವೀಕೃತ ನೂತನ ಮನೆಯು ವಾಸ್ತವ್ಯಕ್ಕೆ ಸಿದ್ಧಗೊಳ್ಳುತ್ತಿದ್ದು ನಾವೆಲ್ಲ ಕುಟುಂಬಸ್ಥರು ವಾಸ್ತವ್ಯವನ್ನು ನಡೆಸಲಾಗುವುದು ಎಂದು ಅಜಿತ್ ಶೆಟ್ಟಿ ಹೇಳುತ್ತಾರೆ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಎಂಬಂತೆ RCC ಮನೆಯನ್ನು 3 ಅಡಿ ಮೇಲಕ್ಕೆ ಏರಿಸುವ ಮೂಲಕ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ನನ್ನ ತಂದೆಯವರು ದಿವಂಗತ ರವೀಂದ್ರ ಶೆಟ್ಟಿ ಅವರು 22 ವರ್ಷದ ಹಿಂದ್ಗಡೆ ಕಟ್ಟಿರೋದು ಮನೆ. ಅದರಿಂದ ನಾವು ಅದನ್ನು ಕೆಡವಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ಇದು ಮಳೆಯಲ್ಲಿ ನೀರಿನ ಸಮಸ್ಯೆ ಬರುತ್ತೆ, ಮತ್ತೇನಂದರೆ ರೋಡಿಂದ ಹೈಟಲ್ಲಿ ಸ್ವಲ್ಪ ಡೌನಲ್ಲಿ ಇರೋದ್ರಿಂದ ಅದನ್ನು ರಿನೋವೇಷನ್ ಮಾಡಬೇಕಂದ್ರೆ ಸ್ವಲ್ಪ ಹೈಟಿಗೆ ಮಾಡಬೇಕು. ಅದಕ್ಕಾಗಿ ಬೇರೆ ಆಪ್ಷನ್ ಇರಲಿಲ್ಲ. ಒಂದೇ ಡೆಮೊಲಿಷನ್ ಮಾಡಬೇಕು, ಇಲ್ಲ ಇದನ್ನು ಲಿಫ್ಟ್ ಮಾಡಬೇಕು. ಎರಡೇ ನಮಗೆ ಚಾನ್ಸ್ ಇರೋದ್ರಿಂದ ನಾವು ಅದನ್ನು ಏನು ಮಾಡಿದ್ದೀವಿ, ಹರಿಯಾಣ ಮೂಲದ ಒಬ್ಬ ಕಾಂಟ್ರಾಕ್ಟ್ರಿಗೆ ಲಿಫ್ಟ್ ಮಾಡೋಕ್ಕೆ 3 ಫೀಟ್ ಹೈಟ್ನ ಲಿಫ್ಟ್ ಮಾಡೋಕ್ಕೆ ಕಾಂಟ್ರಾಕ್ಟ್ ಬೇಸಲ್ಲಿ ಕೊಟ್ಟಿದ್ದೀವಿ. ಇದು ಬಂದುಬಿಟ್ಟು ಜನವರಿ 1ರಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆದಷ್ಟು ಇವರು ಒಂದು 30 to 40 ಡೇಸ್ವರೆಗೆ ಕಾಂಟ್ರಾಕ್ಟ್ ಟೈಮಿಂಗ್ಸ್ ತಗೊಂಡಿದ್ದಾರೆ. ಆಲ್ಮೋಸ್ಟ್ ಇವಾಗ 23 ಡೇಸ್ ಆಗಿದೆ. 1 ಫೀಟ್ ಲಿಫ್ಟ್ ಮಾಡಿದ್ದಾರೆ. ಮತ್ತು ಇವಾಗ 1 ಫೀಟ್ ಲಿಫ್ಟ್ ಮಾಡಿದ್ಮೇಲೆ ಅದನ್ನು 3 ಸಾಲು ಕಲ್ಲು ಕಟ್ಬಿಟ್ಟು ನಂತರ ಪುನಃ 1 ಫೀಟ್ ಲಿಫ್ಟ್ ಮಾಡ್ತಾರೆ, ಪುನಃ 1 ಫೀಟ್ ಲಿಫ್ಟ್ ಮಾಡ್ತಾರೆ. ಹಂಗೇನೆ ಸ್ಟೆಪ್ ಬೈ ಸ್ಟೆಪ್ 3 ಫೀಟ್ ಲಿಫ್ಟ್ ಮಾಡಿದ್ರೆ ಆಲ್ಮೋಸ್ಟ್ ರೋಡಿಂದ 1.5 ಫೀಟ್ ಮೇಲೆ ಬರುತ್ತೆ ನಮ್ಮ ಮನೆ. जो हुनर है, ठेकेदार हमारे हरियाणा से हैं, इनका नाम अरुण सिसोदिया, और ये हम लोग कापू में मकान को लिफ्ट कर रहे हैं. इधर हम लोग नए हैं. इसके पहले हमारा काम बेंगलोर, कर्नाटक, हैदराबाद, गुजरात चल चुका है. यहाँ हम लोग नए हैं. इस मकान को आज 21 तारीख आज हो गई है. आज हमें 21 दिन हो गए हैं काम करते हुए. इसमें 1 फीट मकान को लिफ्ट कर दिया गया है और इसमें भी करीब 21 दिन और लग जाएंगे. इसको टोटल 3 फीट मकान को लिफ्ट ले जा रहा है. इसमें ये काम हमारा कोड एग्रीमेंट के साथ किया जाता है. इसमें ऑल इंडिया सर्विस हम लोग ಬಹುಶಃ ಬಹಳ ಅಪರೂಪ ಎಂಬಂತೆ ಅದ್ಭುತವಾದಂತಹ ಒಂದು ಕಾರ್ಯ ಇದಾಗಿದೆ. ಜಾಕ್ ಲಿಫ್ಟ್ ತಂತ್ರಜ್ಞಾನದ ಮೂಲಕ 20 ವರ್ಷಗಳ ಹಳೆಯ ಮನೆಯನ್ನು
ಈ ಒಂದು ಕಾಂಟ್ರಾಕ್ಟ್ದಾರರು, ಹರಿಯಾಣದ ಕಾಂಟ್ರಾಕ್ಟ್ದಾರರು 3 ಅಡಿ ಏರಿಸುವಂತಹ ಸಾಹಸವನ್ನು ಮಾಡಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಉಳಿದ ಕಡೆಗಳಲ್ಲಿ ಇಂತಹ ಕಾರ್ಯವನ್ನು ಮಾಡಿದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಮನೆಯ ಪಂಚಾಂಗವನ್ನು ಹೊರತುಪಡಿಸಿ ಉಳಿದ ಭಾಗಗಳು ಯಥಾವತ್ತಾಗಿ 3 ಅಡಿ ಮೇಲಕ್ಕೆ ಹೋಗುತ್ತವೆ. ಆ ಮೂಲಕ ಅತ್ಯಂತ ವಿಶಿಷ್ಟ ಸಾಧನೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾಗಿ ಗೋಡೆ ಆಗಲಿ ಕಿಟಕಿಗಳಾಗಲಿ ಇದು ಯಾವುದಕ್ಕೂ ತೊಂದರೆ ಬಾರದ ರೀತಿಯಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ. ಈಗಾಗಲೇ 1 ಫೀಟ್ ಹೈಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮನೆಯವರು. ಇನ್ನು ಈಗ 3 ಸಾಲು ಕಲ್ಲು ಕಟ್ಟಿ ಇನ್ನೊಂದು ಮತ್ತಿನ 2ನೇ ಹಂತದಲ್ಲಿ 1 ಫೀಟ್ ಮೇಲಕ್ಕೆ ಏರಿಸುವಂತಹ ತಂತ್ರಜ್ಞಾನವನ್ನು, ಈ ಒಂದು ಟೆಕ್ನಿಕನ್ನು ಜಾಕ್ ಲಿಫ್ಟ್ ತಂತ್ರಜ್ಞಾನ ಅಂತಾರೆ ಇದಕ್ಕೆ. ಈ ಮೂಲಕವಾಗಿ ಮನೆಯನ್ನು ಮತ್ತೆ 3 ಅಡಿ ಮೇಲಕ್ಕೆ ಏರಿಸುವಂತಹ ಒಂದು ಪ್ರಯತ್ನ ಮತ್ತು ಅದರ ಕಾರ್ಯಗಳು ನಡೀತಾ ಇವೆ. ಬಹುಶಃ ಉಡುಪಿ ಜಿಲ್ಲೆಯಲ್ಲಿ, ದಕ್ಷಿಣ ಕರ್ನಾಟಕ ಅಂತಲೇ ಹೇಳ್ಬೋದು, ಉಡುಪಿ ಜಿಲ್ಲೆಯಲ್ಲಿ ಇದು ಪ್ರಪ್ರಥಮ ಬಾರಿಗೆ ಇಂಥ ಒಂದು ಪ್ರಯೋಗ ನಡೀತಾ ಇದೆ. ಡೆಮೋಲಿಷನ್ ಮಾಡಿದ್ರೆ ಏನು ಸಿಗಲ್ಲ.